ಕರ್ನಾಟಕ ಏರ್ ಎಸ್ಕ್ಯೂಎನ್ ಎನ್ಸಿಸಿ ಮಂಗಳೂರು ತನ್ನ ವಾರ್ಷಿಕ ತರಬೇತಿ ಶಿಬಿರವನ್ನು ಮಂಗಳೂರಿನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಕ್ಟೋಬರ್ 21ರಿಂದ 29ರವರೆಗೆ ಆಯೋಜಿಸಿದ್ರು. ಈ ಶಿಬಿರದಲ್ಲಿ ಸೈಂಟ್ ಅಲೋಷಿಯಸ್ ಕಾಲೇಜು, ಆಳ್ವಾಸ್ ಕಾಲೇಜು ಮತ್ತು ಸೈಂಟ್ ಆಗ್ನೇಸ್ ಕಾಲೇಜುಗಳು ಒಟ್ಟು 103 ಕೆಡೆಟ್ಗಳು ಭಾಗವಹಿಸಿದ್ದವು. ಶಿಬಿರದ ನೇತೃತ್ವವನ್ನು ಸ್ಕ್ವಾಡ್ನ ಕಮಾಂಡಿಂಗ್ ಆಫೀಸರ್ WGCDR ಚಂದನ್ ಗರ್ಗ್ ವಹಿಸಿದ್ರು. ಭಾಗವಹಿಸುವ ಎಲ್ಲ ಕೆಡೆಟ್ಗಳಿಗೆ ಗುಣಮಟ್ಟದ ಮಿಲಿಟರಿ ತರಬೇತಿಯನ್ನು ನೀಡುವುದು ಶಿಬಿರದ ಉದ್ದೇಶವಾಗಿತ್ತು. ಎನ್ಸಿಸಿ ಸಾಮಾನ್ಯ ವಿಷಯಗಳು, ವಿಶೇಷ ವಿಮಾನಯಾನ ಸಂಬಂಧಿತ ವಿಷಯಗಳಾದ ಹಾರಾಟದ ತತ್ವಗಳು, ಏರ್ ಫ್ರೇಮ್ಗಳು, ಉಪಕರಣಗಳು, ಹವಾಮಾನಶಾಸ್ತ್ರ, ಏರ್ಮ್ಯಾನ್ಶಿಪ್, ನ್ಯಾವಿಗೇಷನ್ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಪನ್ಯಾಸಗಳು ನಡೆದವು. ಎಸ್ಕ್ಯೂಎನ್ನ ಅಸೋಸಿಯೇಟ್ ಎನ್ಸಿಸಿ ಅಧಿಕಾರಿಗಳಿಂದ ಕೆಲವು ವಿಶೇಷ ಉಪನ್ಯಾಸಗಳು ಕೂಡ ನಡೆದವು. ಎಫ್ಡಿ ಆಫೀಸರ್ ಪರ್ವೀಜ್ ಶರೀಫ್ ಬಿಜಿ ಅವರು ಹ್ಯಾಮ್ ರೇಡಿಯೋದ ದೃಷ್ಟಿಕೋನ ಮತ್ತು ಪ್ರದರ್ಶನ ಮತ್ತು ಏರೋ ಮಾಡೆಲ್ ಪ್ಲೇಯಿಂಗ್ ವಿಷಯದ ಬಗ್ಗೆ ಹಾಗೂ ಎಫ್ಡಿ ಆಫೀಸರ್ ಹಿತಾಕ್ಷಿ ಅವರು ಭಾವನಾತ್ಮಕ ಯೋಗಕ್ಷೇಮದ ಬಗ್ಗೆ ಮಾತನಾಡಿದರು. ವಿವಿಧ ಚಟುವಟಿಕೆಗಳ ಆಧಾರದ ಮೇಲೆ ಸೀನಿಯರ್ ಡಿವಿಷನ್ ಮತ್ತು ಸೀನಿಯರ್ ವಿಂಗ್ ವಿಭಾಗಗಳೆರಡರಿಂದಲೂ ಅತ್ಯುತ್ತಮ ಕೆಡೆಟ್ಗಳನ್ನು ಆಯ್ಕೆ ಮಾಡಲಾಯಿತು. ಅತ್ಯುತ್ತಮ ಹಿರಿಯ ವಿಭಾಗದ ಕೆಡೆಟ್ ಪ್ರಶಸ್ತಿಯನ್ನು ಸೇಂಟ್ ಅಲೋಷಿಯಸ್ ಕಾಲೇಜಿನ ಕೆಡೆಟ್ ಮನೀಶ್ ಎನ್ ಭಟ್ ಅವರಿಗೆ ಮತ್ತು ಅತ್ಯುತ್ತಮ ಸೀನಿಯರ್ ವಿಂಗ್ ಕೆಡೆಟ್ ಪ್ರಶಸ್ತಿಯನ್ನು ಅದೇ ಕಾಲೇಜಿನ ಕೆಡೆಟ್ ಅನುಷಾ ಜೆ ಅವರಿಗೆ ನೀಡಲಾಯಿತು. ಅತ್ಯುತ್ತಮ ಹಾರಾಟದ ಟ್ರೋಫಿಯನ್ನು ಸೇಂಟ್ ಅಲೋಷಿಯಸ್ ಕಾಲೇಜು ಗೆದ್ದುಕೊಂಡಿತು. ಅಕ್ಟೋಬರ್ 28ರಂದು ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಕಲಾಂ ಆಡಿಟೋರಿಯಂನಲ್ಲಿ ಸಮಾರೋಪ ಸಮಾರಂಭ ನಡೆಯಿತು. ಇದರಲ್ಲಿ ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಸಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಸಮಾರೋಪ ಸಮಾರಂಭದಲ್ಲಿ ಕೆಡೆಟ್ಗಳು ಎನ್ಸಿಸಿಯ ಧ್ಯೇಯವಾಕ್ಯವಾದ ಏಕತೆ ಮತ್ತು ಶಿಸ್ತು ಪ್ರತಿನಿಧಿಸುವ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದರು. ಬ್ಯೂರೋ ರಿಪೋರ್ಟ್ B4 ನ್ಯೂಸ್ ಮಂಗಳೂರು.